ಪ್ರಿಯರೇ ನಮಸ್ಕಾರ. ಮಂಕುತಿಮ್ಮನ ಕಗ್ಗದ ಒಂದು ಭಾಗವನ್ನು ಇಂದು ಕೇಳೋಣ. ನಾನು ಕರುಣಾಕರ ಬಳಕೂರು. ಮನಸ್ಸು ಬೆಳೆದಂತೆಲ್ಲ ಹಸಿವು ಬೆಳೆಯುವುದಯ್ಯ. ಮನಸ್ಸು ಬೆಳೆದಂತೆಲ್ಲ ಹಸಿವು ಬೆಳೆಯುವುದಯ್ಯ. ತಣಿಸಲು ಅದನ್ ಒಗೆಯುವುದು ಬಗೆ ಬಗೆಯ ಯುಕ್ತಿ. ತಣಿಸಲು ಅದನ್ ಒಗೆಯುವುದು ಬಗೆ ಬಗೆಯ ಯುಕ್ತಿ. ಮನುಜನ ಏಳಿಗೆ ಅದರಿನ್ ಆ ಮನಸ್ಸಿನ ಏಳಿಗೆಗೆ ಕೊನೆಯಲ್ಲಿ. ಮನುಜನ ಏಳಿಗೆ ಅದರಿನ್ ಆ ಮನಸ್ಸಿನ ಏಳಿಗೆಗೆ ಕೊನೆಯಲ್ಲಿ. ಚಿಂತಿಸು ಎಲ್ಲೋ ಮಂಕುತಿಮ್ಮ, ಚಿಂತಿಸು ಎಲ್ಲೋ ಮಂಕುತಿಮ್ಮ. ಈ ಕಗ್ಗದಲ್ಲಿ DVG ಅವರು ಈ ಭೂಮಿಯಲ್ಲಿ ಹುಟ್ಟಿರುವಂಥ ಮನುಷ್ಯನ ಒಂದು ಮಾನಸಿಕ ತುಮುಲಗಳು ಏನಿದ್ದಾವೆ, ಆಸೆಗಳು ಏನಿದ್ದಾವೆ, ಅದರ ವಿಡಂಬನೆಯನ್ನು, ಆಸೆಗಳ ಒಂದು ಪಲ್ಲಟವನ್ನು, ತಲ್ಲಣವನ್ನು ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಮನುಷ್ಯನ ಮನಸ್ಸು ಬೆಳೆದಂತೆಲ್ಲ ಅವನ ಬೇಡಿಕೆಗಳು ಬೆಳೆಯುತ್ತಾ ಹೋಗ್ತದೆ. ನಾವು ಈ ಹಿಂದೆ ಇತಿಹಾಸವನ್ನು ಓದಿದ್ದೇವೆ. ಅಲ್ಲಿ ಮನುಷ್ಯ ಅನಾಗರಿಕನಾಗಿದ್ದವ ಕಾಲಕ್ರಮೇಣವಾಗಿ ನಾಗರಿಕನಾಗಿ ಆತ ತನ್ನ ಬದುಕನ್ನು ಕಟ್ಟಿಕೊಳ್ಳುತ್ತಾ ಬಂದಿದ್ದಾನೆ. ಆ ಅನಾಗರಿಕ ಆಗಿದ್ದಂಥ ಕಾಲಘಟ್ಟ ಇಂದು ಆಧುನಿಕತೆಯ ಕಾಲಘಟ್ಟಕ್ಕೆ ನಾವು ಬಂದು ನಿಂತಿದ್ದೇವೆ. ನಮ್ಮ ಜೀವನದ ಶೈಲಿಯಲ್ಲಿ ಅದೆಷ್ಟೋ ಬದಲಾವಣೆಗಳಾಗಿದ್ದಾವೆ. ನಮಗೆ ಬೇಕಾಗಿರುವಂತಹ ಅದೆಷ್ಟೋ ಸವಲತ್ತುಗಳನ್ನು ನಾವೆಲ್ಲವನ್ನು ನಿರ್ಮಾಣ ಮಾಡಿಕೊಂಡಿದ್ದೇವೆ. ಒಂದು ಕಾಲದಲ್ಲಿ ಕಾಲ್ನಡಿಗೆಯಲ್ಲೇ ನಡೆಯುತ್ತಿದ್ದಂಥ ಮನುಷ್ಯ ಬಂಡಿಯ ಮೂಲಕ, ಸೈಕಲ್ ಮೂಲಕ, ಬಸ್ಸಿನ ಮೂಲಕ, ಟ್ರೈನ್ನ ಮೂಲಕ, ವಿಮಾನದ ಮೂಲಕ, ಹೀಗೆ ಬಗೆ ಬಗೆಯ ವಾಹನಗಳನ್ನು ಕಂಡುಹಿಡಿದು ಹೊಸ ಆವಿಷ್ಕಾರಗಳನ್ನು ಮಾಡಿದ್ದಾನೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅತ್ಯಾಧುನಿಕವಾದಂಥ ತಂತ್ರಜ್ಞಾನಗಳ ಮೂಲಕ ತನ್ನ ಐಷಾರಾಮಿ ಬದುಕನ್ನು ಕಟ್ಟಿಕೊಂಡಿದ್ದನ್ನು ಕೂಡ ನಾವಿಲ್ಲಿ ನೋಡಬಹುದು. ಎಷ್ಟೆಲ್ಲ ಬೇಡಿಕೆಗಳಿತ್ತೋ ಮನುಷ್ಯನದ್ದು, ಆ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವ, ತೃಪ್ತಿಪಡಿಸಿಕೊಳ್ಳುವ ಬಗೆ ಬಗೆಯ ಯುಕ್ತಿಗಳು, ಮಾರ್ಗಗಳು ಹುಟ್ಟಿಕೊಂಡವು. ಎಲ್ಲವನ್ನ ಮನುಷ್ಯ ಕಂಡುಹಿಡಿಯುತ್ತಾ ಹೋಗ್ತಾನೆ. ಆದರೆ ಈ ಬೇಡಿಕೆಗಳ ಪೂರೈಕೆಗಾಗಿ ಬಗೆ ಬಗೆಯ ತಂತ್ರಗಳನ್ನು, ಪ್ರತಿತಂತ್ರಗಳನ್ನು ಮಾಡಿಕೊಳ್ಳುತ್ತಾ ತನ್ನ ಬದುಕನ್ನು ಕಟ್ಟಿಕೊಳ್ಳುತ್ತಾ ಬಂದಿದ್ದಾನೆ. ಆದರೆ ಮನುಷ್ಯನ ಮನಸ್ಸಿನ ಏಳಿಗೆಗೆ ಕೊನೆಯಲ್ಲಿ, ಒಂದು ಕಡೆ ಅರ್ಥಶಾಸ್ತ್ರಜ್ಞ ಆಡಮ್ ಸ್ಮಿತ್ ಹೀಗೆ ಹೇಳ್ತಾನೆ, ಮನುಷ್ಯನ ಆಸೆಗಳು ಅಪರಿಮಿತ. ಅದೇ ನಮ್ಮ ಪೂರ್ವಜರು, ಜನಪದರು ಅತಿಯಾಸೆಯೇ ಗತಿಗೇಡು, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬ ಮಾತುಗಳು ಹೇಳಿದ್ದು ಕೂಡ ಅಷ್ಟೇ ವಾಸ್ತವ. ಹಾಗೆಯೇ ಗೌತಮ ಬುದ್ಧನು ಕೂಡ ಆಸೆಯೇ ದುಃಖಕ್ಕೆ ಮೂಲ. ನಮ್ಮ ಆಸೆಗಳಲ್ಲಿಯೂ ಕೂಡ ಒಂದು ಇತಿಮಿತಿಗಳಿರಬೇಕು, ಇಲ್ಲದಿದ್ದರೆ ಬದುಕು ಡೋಲಾಯಮಾನವಾಗ್ತದೆ ಅನ್ನುವುದನ್ನು ಹಿಂದೆ ಹೇಳಿರುವುದನ್ನು ನಾವು ಕಾಣಬಹುದು. ಹಾಗಾಗಿ ಈ ಮಂಕುತಿಮ್ಮನ ಕಗ್ಗದ ಒಳಗಡೆ DVG ಅವರು ಒಬ್ಬ ಮನುಷ್ಯನಾದವ ತನ್ನ ಆಸೆಗಳನ್ನು, ತನ್ನ ಮನಸ್ಸಿನ ಆಳದಲ್ಲಿ ಉತ್ಪತ್ತಿಯಾಗುವಂಥ ಅವನ ಬಯಕೆಗಳನ್ನು, ಆ ಬಯಕೆಗಳಿಗೆ ಎಂದಿಗೂ ಕೂಡ ಕೊನೆ ಇಲ್ಲ. ಆದರೆ ಒಂದು ವ್ಯಾಪ್ತಿಯ ಒಳಗಡೆ, ಒಂದು ಪರಿಧಿಯ ಒಳಗಡೆ ಅವುಗಳನ್ನು ಈಡೇರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕೆ ಹೊರತು ಆಸೆಗಳ ಬೆಂಬತ್ತಿ ಹೋದ ಅಂತ ಹೇಳಿದರೆ ಅದು ಬಹಳ ಕಷ್ಟವಾಗ್ತದೆ. ಹಾಗಾಗಿ ಆ ಬಗ್ಗೆ ನಾವು ಚಿಂತಿಸಬೇಕು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಮನುಷ್ಯನು ಬಹಳಷ್ಟು ಆವಿಷ್ಕಾರಗಳನ್ನು ಮಾಡಿದ್ದಾನೆ. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಆತ ಸಾಧನೆಯನ್ನು ಮಾಡಿರುವುದನ್ನು ನಾವು ನೋಡಿರ್ಬೋದು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೊಸ ಹೊಸ ಆವಿಷ್ಕಾರಗಳ ಮೂಲಕ ತನ್ನ ಬದುಕನ್ನು ಕಟ್ಟಿಕೊಂಡಿದ್ದಾನೆ. ಆದರೆ ಪ್ರಕೃತಿಗೂ ಕೂಡ ಒಂದು ನೀತಿ ಅಂತ ಇರ್ತದೆ. ಆ ನೀತಿಯನ್ನು ಯಾರೂ ಕೂಡ ಮೀರುವ ಪ್ರಯತ್ನವನ್ನು ಮಾಡಬಾರ್ದು. ಇಲ್ಲ ಅಂತಾದರೆ ಪ್ರಕೃತಿಯೇ ಮುನಿಸಿಕೊಂಡು ಮಾರಕವಾಗಿ ನಮ್ಮ ಆಸೆಗಳನ್ನೆಲ್ಲ ಅದು ನಿರಾಸೆ ಮಾಡ್ತದೆ. ಹಾಗಾಗಿ ಮನುಷ್ಯನ ಮನಸ್ಸಿನ ಏಳಿಗೆಗೆ ಕೊನೆ ಖಂಡಿತವಾಗಿ ಇಲ್ಲ. ಆ ಬಗ್ಗೆ ನಾವೆಲ್ಲರೂ ಆಲೋಚಿಸೋಣ.